ಎದುರಿಸುವುದು ಹೇಡಿಗಳ ಲಕ್ಷಣ. ಸಿದ್ದರಾಮಯ್ಯ ಟ್ವೀಟ್. ಸಿದ್ಧಾಂತಕ್ಕೆ ಸಿದ್ಧಾಂತ ಉತ್ತರವಾಗಬೇಕು. ಸಿದ್ಧಾಂತವನ್ನು ಕಲ್ಲು ಮೊಟ್ಟೆಗಳ ಮೂಲಕ ಎದುರಿಸುವುದು, ಸಮರ್ಥಿಸುವುದು ಹೇಡಿಗಳ ಲಕ್ಷಣ ಎಂದು ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಅತಿವೃಷ್ಟಿಯಿಂದಾಗಿ ಹಾನಿಗೊಳಗಾದ ಪ್ರದೇಶ ಮತ್ತು ಸಂತ್ರಸ್ತರ ಸಮಸ್ಯೆಗಳನ್ನು ಆಲಿಸಲು ಕೊಡಗಿಗೆ ಹೋಗಿದ್ದ ಸಂದರ್ಭ ಸಿದ್ದರಾಮಯ್ಯನವರ ಮೇಲೆ ಬಿಜೆಪಿ ಕಾರ್ಯಕರ್ತರು ಮೊಟ್ಟೆಗಳನ್ನು ಎಸೆದಿರುವ ಘಟನೆ ನಡೆದಿದ್ದು, ಈ ಬಗ್ಗೆ ಸಿದ್ದರಾಮಯ್ಯ ಸರಣಿ ಟ್ವೀಟ್ಗಳಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ಧಾಂತದ ಮೂಲಕ ಎದುರಿಸಿ, ಕಲ್ಲು ಮೊಟ್ಟೆಗಳ ಮೂಲಕ ಎದುರಿಸುವುದು, ಸಮರ್ಥಿಸುವುದು ಹೇಡಿಗಳ ಲಕ್ಷಣ ಎಂದು ಟ್ವೀಟ್ ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ಪ್ರತಿಭಟನೆ. ಈ ಘಟನೆಯನ್ನು ಖಂಡಿಸಿ ನಿನ್ನೆ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಹಲವು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ವಿಚಾರವನ್ನು ಇಟ್ಟುಕೊಂಡು ಕಾಂಗ್ರೆಸ್ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಿದೆ ಎನ್ನಲಾಗುತ್ತಿದೆ. ಕೋಮು ದ್ವೇಷ ಹರಡ್ತಾ ಇದೆ, ಧರ್ಮಗಳ ಮಧ್ಯೆ ದ್ವೇಷ ಹರಡಲಾಗ್ತಾ ಇದೆ. ಇವತ್ತು ಇಷ್ಟೊಂದು ಕೋಮು ದ್ವೇಷದ ಹಿನ್ನೆಲೆಯಲ್ಲಿ ಹತ್ಯೆಗಳಾಗ್ತಾ ಇದ್ದಾವೆ. ಆದರೂ ಕೂಡ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ, ಯಾರಿಗೂ ಕೂಡ ಭದ್ರತೆ ಕೊಡಲಾಗ್ತಿಲ್ಲ. ಅದ್ರ ಜೊತೆಗೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಸರ್ಕಾರನ ಪ್ರಶ್ನೆ ಮಾಡಿದ್ದಕ್ಕೆ ಸರ್ಕಾರ ಏನು ಮಾಡಿದೆ, RSS ಮತ್ತು ಬೇರೆ ಇತರ ಹಿಂದೂ ಸಂಘಟನೆಗಳ ಮೂಲಕ ಸಿದ್ದರಾಮಯ್ಯ ಅವರಿಗೆ ಹೋಗ್ತಾ ಇರುವಂಥ ದಾರಿನಲ್ಲಿ ಪ್ರತಿಭಟನೆ ಮಾಡಿರೋದಲ್ಲದೆ ಅವ್ರ ಕಾರಿಗೆ ಮೊಟ್ಟೆ ಹೊಡೆದಿದ್ದಾರೆ. ಒಬ್ಬ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಭದ್ರತೆ ಕೊಡೋಕ್ಕಾಗ್ತಿರೋ ಬಿಜೆಪಿ ಸರ್ಕಾರ ರಾಜ್ಯನ ಏನು ಕಾಪಾಡಕ್ಕೆ ಸಾಧ್ಯ? ಹಾಗಾಗಿ ಇವತ್ತು ತಮ್ಮ ಕಾನೂನು ವ್ಯವಸ್ಥೆ ರಾಜ್ಯದಲ್ಲಿ ವಿಫಲವಾಗಿದೆ. ಆ ಒಂದು ವೈಫಲ್ಯನ ಮುಚ್ಚಾಕೋಸ್ಕರ ಇವತ್ತು ಇದು ಸರ್ಕಾರದ ವೈಫಲ್ಯ ಮುಚ್ಚಾಕಲು ಮಾಡಿರುವ ಪ್ರಯತ್ನವಾಗಿದೆ ಎಂದು ಮೈಸೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ, ಒಬ್ಬ ವಿಪಕ್ಷ ನಾಯಕನಿಗೆ ರಕ್ಷಣೆ ಕೊಡಲಾಗದ ಸರ್ಕಾರ ಇನ್ನು ಜನಸಾಮಾನ್ಯರಿಗೆ ಹೇಗೆ ರಕ್ಷಣೆ ನೀಡಲು ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ. ಇದು ಸರ್ಕಾರದ ವೈಫಲ್ಯ ಮುಚ್ಚಿ ಹಾಕಲು ಮಾಡಿರುವ ಪ್ರಯತ್ನವಾಗಿದೆ. ಕೊಡಗು ಪ್ರದೇಶದಲ್ಲಿ ಹಾನಿಗೊಳಗಾದ ಪ್ರದೇಶದಲ್ಲಿ ಸಂತ್ರಸ್ತರ ಸಮಸ್ಯೆಗಳಿಗೆ ಸರ್ಕಾರ ಯಾವುದೇ ಯೋಜನೆಗಳನ್ನು ರೂಪಿಸಿಲ್ಲ. ಅದನ್ನು ಮಟ್ಟ ಹಾಕುವ ಉದ್ದೇಶದಿಂದ ಸಮಸ್ಯೆ ಕೇಳಲು ಬಂದ ವಿಪಕ್ಷ ನಾಯಕರ ಮೇಲೆ ಹಿಂಸಾಚಾರ ನಡೆಸಿದ್ದಾರೆ. ಮತ್ತೊಂದು ಕಡೆ ಸರ್ಕಾರ ಬಿಜೆಪಿ ಕಾರ್ಯಕರ್ತರಿಗೆ ಹಿಂಸಾಚಾರ ನಡೆಸುವಂತೆ ಮಾಡಿ ನಂತರ ಖಂಡಿಸುವ ಮಾತುಗಳನ್ನಾಡುತ್ತಿದ್ದಾರೆ ಎಂದು ಅವರು ಹೇಳಿದರು. ಈ ಹಿಂಸಾಚಾರಕ್ಕೆ ಸರ್ಕಾರವೇ ನೇರ ಹೊಣೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕೆಂತಂದ್ರೆ ರಾಜಕೀಯವಾಗಿ ಮತ್ತೆ ಸೈದ್ಧಾಂತಿಕವಾದಂತಹ ಹೋರಾಟಕ್ಕೆ ಹಿಂಸಾಚಾರದ ಒಂದು ಸ್ಪರ್ಶ ಕೊಟ್ಟಿರೋದು ಅದು ಬೇಡದ ಕೃತ್ಯ. ಯಾರ ಮೇಲೆ ಸೈದ್ಧಾಂತಿಕವಾಗಿ ಅವರು ಗಟ್ಟಿಗಳಾಗಿ ಯಾರು ಸೈದ್ಧಾಂತಿಕವಾಗಿ ಗೌರವವಾಗಿ ಎದುರಿಸಕ್ಕಾಗಲ್ಲ ಇಂಥವ್ರು ಮಾತ್ರ ಹಿಂಸಾಚಾರ ಮಾಡಿದ್ದಾರೆ. ಬಿಜೆಪಿಯವರು ಅವರ ಸೈದ್ಧಾಂತಿಕ ನಿವಾರಣೆ ಮತ್ತು ಭೌತಿಕ ನಿವಾರಣೆ ಯುದ್ಧ ಕಾಣ್ತಾ ಇದೆ. ಮತ್ತೆ ಸರ್ಕಾರ ಕೂಡ ಅವ್ರ ವೈಫಲ್ಯ ಕೂಡ ಕಾಣಿಸ್ತಾ ಇದೆ. ಒಬ್ಬ ವಿಪಕ್ಷ ನಾಯಕರಿಗೆ ಸರಿಯಾದ ಭದ್ರತೆ ಕೊಡೋಕ್ಕಾಗದೇ ಇರುವ ಸರ್ಕಾರ ಈ ಜನಸಾಮಾನ್ಯರಿಗೆ ಯಾವ ಭದ್ರತೆ ಕೊಡೋಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆಯಿಂದ ಉಂಟಾಗುತ್ತೆ. ಯಾಕೆಂದ್ರೆ ಒಬ್ಬ ವಿಪಕ್ಷ ನಾಯಕ ಇಲ್ಲೇ ಹೋಗಿ ಕೂಡ ಭದ್ರತಾ ವ್ಯವಸ್ಥೆ ಇರುತ್ತೆ, ಮೊದಲೇ ಇಂಟೆಲಿಜೆನ್ಸ್ ಇರುತ್ತೆ, ಪೊಲೀಸರು ಬಂದಿರ್ತಾರೆ, ಎಲ್ಲ ಬಂದೋಬಸ್ತ್ ಮಾಡಿರ್ತಾರೆ. ಆದರೂ ಕೂಡ ಬಿಜೆಪಿ ಪಕ್ಷಗಳು, ಆಡಳಿತ ಪಕ್ಷದ ಯುವಕರು ಅಲ್ಲಿ ಹಲವಾರು ಜಾಗಗಳಿಗೆ ಸೇರ್ತಾರೆ, ಜನ ಸೇರಿಸ್ತಾರೆ, ಮತ್ತೆ ಮೊಟ್ಟೆ ಹೊಡಿಸ್ತಾರೆ, ಕರಪತ್ರ ಎಸೆತಾರೆ, ವಿಪಕ್ಷ ನಾಯಕ ಕಾರು ಮಾಡಿರ್ತಾರೆ. ಮತ್ತೆ ಅದನ್ನು ನೋಡ್ಕೊಂಡು ಪೊಲೀಸರು ಸುಮ್ಮನೆ ಕೂತಿರ್ತಾರೆ ಅಂತಂದ್ರೆ ಮುಖ ಪ್ರೇಕ್ಷಕರಾಗಿರ್ತಾರೆ ಅಂತಂದ್ರೆ ಸರ್ಕಾರಕ್ಕೆ ಇದಕ್ಕೆ ಮುಖ ಕೊಡಿಸೋದು ಕೂಡ ಗೊತ್ತಾಗುತ್ತೆ. ಹಾಗಾಗಿ ಒಂದ್ ಕಡೆ ಅವರು ಹಿಂಸಾಚಾರ ಖಂಡಿಸ್ತಾರೆ, ಹಾಗೆ ಇನ್ನೊಂದು ಕಡೆ ಅವರ ಪಕ್ಷದ ಕೈಯಲ್ಲಿ ಹಿಂಸಾಚಾರನ ಮಾಡಿಸ್ತಾರೆ. ಅದರರ್ಥ ಅವರು ಕಪಿಲು ತೂಕರೆ ಮಗು ಜೀವಿತಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಮತ್ತೆ ಈಗಾಗಲೇ ಸರ್ ಹೇಳಿದಾಗ ಸರ್ಕಾರ ಹಲವಾರು ವೈಫಲ್ಯಗಳು ಆಡಳಿತದಲ್ಲಿ ಕಾಣಿಸಿರ್ತಾರೆ. ಅದು ಬೆಲೆ ಏರಿಕೆ ಇರ್ಬೋದು, ಅವರ ಮ್ಯಾನಿಫೆಸ್ಟೋ ಕೊಟ್ಟಂತ ಪ್ರಾಮಿಸ್ಗಳನ್ನು ಅವರು ಈಡೇರಿಸಿಕೊಡಕ್ಕೆ ಆಗದೆ ಇರುವಂಥದ್ದು ಇರ್ಬೋದು, ಕೋಪುಗಲಿರ್ತಕ್ಕಂಥ ಕಡೆ ಆಗದೆ ಇರುವಂಥದ್ದು ಇರ್ಬೋದು, ಇಷ್ಟೆಲ್ಲ ವೈಫಲ್ಯಗಳನ್ನು ಮುಚ್ಚಾಕಬೇಕು ಅಂತ ಹೇಳಿ ಇವತ್ತು ಜನರ ಗಮನ ಬೇರೆ ಸರಿಯಬೇಕು ಅಂತ ಹೇಳಿ ಇವತ್ತು ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಎಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಗಳೆಲ್ಲರೂ ಕೂಡ ಖಂಡಿಸ್ತಾರೆ. ಮತ್ತೆ ವಿರೋಧ ಮಾಡೋದಕ್ಕೋಸ್ಕರ ನಾವು ಕೊಡಗಿನಲ್ಲಿ 24 ಪ್ರತಿಭಟನೆ ಕೂಡ ಮಾಡ್ತಾ ಇದ್ದೇವೆ. ಮತ್ತೆ ನಾವೆಲ್ಲ ಹೋಗಿರೋದು ಕಾಂಗ್ರೆಸ್ ಯಾರ್ಯಾರು ಬರ್ತಾರೆ ಅನ್ನೋದನ್ನ ಮುನ್ನಾಡಿ ಅವರು ತಿಳಿಸ್ಬೇಕು.
ಈ ನಿಟ್ಟಿನಲ್ಲಿ ಇವತ್ತು ನಾವು ಅಭಿವೃದ್ಧಿನ ಈ ಬಿಜೆಪಿ ಸರ್ಕಾರದಿಂದ ಅಭಿವೃದ್ಧಿನ ನಿರೀಕ್ಷೆ ಮಾಡೋದು ಈ ರಾಜ್ಯದಲ್ಲಿ ಬಹಳ ಕಷ್ಟ ಆಗಿದೆ. ಇವತ್ತು ನಾವು ನಿರೀಕ್ಷೆ ಮಾಡ್ತಾ ಇರೋದು ಕೋಮು ಗಲಭೆಗಳು, ಗಲಾಟೆಗಳು, ಕೊಲೆಗಳನ್ನೇ ನಾವು ಹೆಚ್ಚಿನ ರೀತಿ ನಿರೀಕ್ಷೆಯನ್ನ ಬಿಜೆಪಿನ ನಾವು ನಿರೀಕ್ಷೆಯನ್ನ ಮಾಡ್ತೀವಿ. ಈ ನಿಟ್ಟಿನಲ್ಲಿ ಸಾಕಷ್ಟು ಜನ ಯುವಕರಿಗೆ ನಾವು ಅವ್ರ ಕೈಲಿ ಕತ್ತಿ ಕೊಡ್ತೀವಿ, ಅವ್ರ ಕೈಲಿ ನಾವು ತ್ರಿಶೂಲ ಕೊಡ್ತೀವಿ ಅನ್ನೋ ಪಾಠವನ್ನ ಬಿಜೆಪಿ ಶಾಸಕರು, ಸಚಿವರುಗಳೇ ಅವ್ರಿಗೆ ತಿಳಿಸ್ತಾರೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ಏನೋ ನಾವು ಪಕ್ಷದಿಂದ ಪ್ರತಿಯೊಬ್ಬರು ನಾವು ಬೆನ್ನು ಕೊಟ್ಟು ಸಂವಿಧಾನವನ್ನ ಉಳಿಸಿ ಅಂತ ಒಂದು ಕಾರ್ಯಕ್ರಮವನ್ನ ನಾವು ಹೋರಾಟವನ್ನ ಮಾಡ್ತೀವಿ. ಈ ರೀತಿ ಯುವಕರಿಗೆ, ಇತ್ತೀಚೆಗೆ ಬರ್ತಕ್ಕಂಥ ಯುವಕರಿಗೆ ಈ ರೀತಿ ಎತ್ಕಡ್ದಾಗ ಖಂಡಿತವಾಗ್ಲೂ ಈ ರಾಜ್ಯದಲ್ಲಿ ಕಾನೂನಿನ ಒಂದು ಸುವ್ಯವಸ್ಥೆ ಹಾಳಾಗ್ತದೆ ಅಂತ ಕೂಡ ಈ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರಕ್ಕೆ ನಾವು ಹೇಳ್ತೀವಿ. ಅದರಿಂದ ಮಾನ್ಯ ಕಾರ್ಯಾಧ್ಯಕ್ಷರು ಹೇಳ್ದಂಗೆ ನಮ್ಮ ಏನು ಅರ್ಚನಾ ಜ್ಞಾನೇಂದ್ರ ಅವರು ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ನಾವು ಕೂಡ ಒತ್ತಾಯವನ್ನ ಮಾಡ್ತೀವಿ. ಏನು ವಿಚಾರ ಪ್ರಮುಖವಾಗಿ ಏನಂದ್ರೆ ಅಷ್ಟೇ 75 ವರ್ಷದ ದೀರ್ಘವಾದ ಈ ವ್ಯವಸ್ಥೆ ಒಳಗಡೆ ಬಹಳಷ್ಟು ಜನ ದೊಡ್ಡ ದೊಡ್ಡ ಮುತ್ಸದಿಗಳು ಪ್ರತಿಪಕ್ಷವನ್ನು ನಿಭಾಯಿಸಿದ್ದಾರೆ. 75 ವರ್ಷದಲ್ಲಿ ಪ್ರತಿಪಕ್ಷರು ಕೂಡ ಸರ್ಕಾರದ ಒಂದು ಪಾರ್ಟ್ ಪ್ರಶ್ನೆ ಮಾಡುವಂಥದ್ದು, ಸರ್ಕಾರದ ನಡವಳಿಕೆಗಳನ್ನ ತಿಳಿ ಹೇಳುವಂಥದ್ದು. ಇದೇ ಪ್ರಥಮ ಬಾರಿಗೆ ಒಬ್ಬ ಪ್ರತಿಪಕ್ಷದ ನಾಯಕನ ಮೇಲೆ ದೊಡ್ಡ ಮಟ್ಟದ ಒಂದು ದಿನದಲ್ಲಿ 5 ಕಡೆ ದಾಳಿ ಆಗಿರುತ್ತದೆ. ಪ್ರತಿಪಕ್ಷದ ನಾಯಕನಿಗೆ ಇದೇ ಪ್ರಥಮ ಬಾರಿಗೆ ಒಂದೇ ದಿನದಲ್ಲಿ 5 ಕಡೆ ದಾಳಿ ಆಗಿರುತ್ತೆ. ಆ ಮಗವನ್ನ ಪ್ರಶ್ನೆ ಮಾಡಬೇಕು, ಏನು ಇವ್ರ ಮೇಲೆ ಭಾರಿ ದೊಡ್ಡ ಮಟ್ಟದ ಸ್ಕೆಚ್ ನಡೀತಾ ಇದೆಯಾ, ಮುಖಗಾರಿಕೆ ಆಗ್ತಾ ಇದೆಯಾ? ಆದ್ರೆ ಒಂದ್ಸತಿ ಏನು ಅಂತ ನಿಮ್ಗೆಲ್ಲರೂ ಗೊತ್ತಿದೆ, VHP ನ್ಯಾಷನಲ್ ಲೀಡರ್ಗಳಿಗೆ, RSS ನ್ಯಾಷನಲ್ ಲೀಡರ್ಗಳಿಗೆ, ಹಿಂದೂ ಮಹಾಸಭಾ ಬಗ್ಗೆ ಮಾತಾಡುವಂತ ಬಹಳಷ್ಟು ಜನ ನ್ಯಾಷನಲ್ ಲೀಡರ್ಗಳಿಗೆ ಜೈಲ್ ಸೆಕ್ಯೂರಿಟಿ ಕೊಟ್ಟಿದ್ರು. ಬಿಜೆಪಿ ಪರವಾಗಿ ಮಾತಾಡುವಂತ ಚಲನಚಿತ್ರ ನಟಿಯರಿಗೆ ಉತ್ತರ ಭಾರತದಲ್ಲಿ ಜೈಲ್ ಸೆಕ್ಯೂರಿಟಿ ಕೊಟ್ಟಿದ್ರು. ಯಾರು ಕೊಟ್ಟಿದ್ರು ನಮ್ಗೆ ಗೊತ್ತಿದೆ. ಬಹಳಷ್ಟು ಜನ ಶ್ರೀಮಂತರಿಗೆ ನೀವು ದೊಡ್ಡ ಮಟ್ಟದ ಸೆಕ್ಯೂರಿಟಿ ಕೊಟ್ಟಿದ್ರಿ. ನಾವು ಜಿಲ್ಲಾ ಕಾಂಗ್ರೆಸ್ ಒತ್ತಾಯ ಮಾಡ್ತಾ ಇದ್ವಿ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾವುದು ಹೆದರಲ್ಲ. ನೀವು ನೋಡಿದ್ವಿ ವಿಡಿಯೋಸ್, ಅದು ಕ್ಲಿಪ್ಪಿಂಗ್ಸ್, ಅದನ್ನ ವಿಂಡೋನ ಓಪನ್ ಮಾಡ್ಕೊಂಡೇ ಕೂತಿದ್ದಾರೆ. ಆದ್ರೆ ಪಾರ್ಟಿ ನಾವು ಯಾವುದೇ ವಿಚಾರದಲ್ಲೂ ಕೂಡ ಇಲ್ಲಿ ಬಿಜೆಪಿ ಸರ್ಕಾರ ಇರೋದ್ರಿಂದ, ಬಿಜೆಪಿ ಬಗ್ಗೆ ನಮಗೆ ನಂಬಿಕೆ ಇರೋದ್ರಿಂದ ಅವ್ರಿಗೆ ಈಗಿರೋ ಭದ್ರತೆಯನ್ನ ಹೆಚ್ಚಿಸಬೇಕು ಅಂತ ಕಾಂಗ್ರೆಸ್ ಪಕ್ಷ, ಜಿಲ್ಲಾ ಕಾಂಗ್ರೆಸ್ ಒತ್ತಾಯ ಮಾಡ್ತದೆ. ಒಂದು. ಎರಡನೇದು, 23 ಚುನಾವಣೆ ಇರೋದ್ರಿಂದ ಚುನಾವಣೆ ಉದ್ದೇಶಕ್ಕೋಸ್ಕರ ಇವ್ರನ್ನ ಡಿಸ್ಟರ್ಬ್ ಮಾಡೋದಕ್ಕೆ, ಇವ್ರ ನೈತಿಕ ಶಕ್ತಿಯನ್ನ ಹಾಳು ಮಾಡೋದಕ್ಕೆ ಒಂದು ದೊಡ್ಡ ಮಟ್ಟದ ಪ್ರಯತ್ನ ಆಗ್ತಾ ಇದೆ. ಆದ್ರೆ ಇವತ್ತಿನಿಂದ ಚುನಾವಣೆ ನಡೆಯೋವರೆಗೆ ಎಲ್ಲೇ ಗಲಾಟೆ ಆದ್ರೂ ಕೂಡ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ಕಾಂಗ್ರೆಸ್ ಪಕ್ಷದ ಯಾವುದೇ ಲೀಡರ್ಗಳ ಮೇಲೆ ಈ ರೀತಿ ದಾಳಿ ನಡೆದಂತ ಪಕ್ಷದಲ್ಲಿ ಅದಕ್ಕೆ ನೇರವಾಗಿ ಸರ್ಕಾರಕ್ಕೆ ಹೊಣೆ ಬರಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಅವರ ಭದ್ರತೆ ಹೆಚ್ಚು ಮಾಡಬೇಕು ಅಂತ ಜಿಲ್ಲಾ ಕಾಂಗ್ರೆಸ್ ಒತ್ತಾಯ ಮಾಡುತ್ತೆ. ಜೊತೆಗೆ ಸಂಬಂಧಪಟ್ಟಂತ ಹೋಮ್ ಮಿನಿಸ್ಟರ್ ನಿಮ್ಮೆಲ್ಲ RSS ಕಚೇರಿಗಳಿಗೆ, ನಿಮ್ಮೆಲ್ಲ ಯುವ ಮೋರ್ಚಾ ಘಟಕದ ಅಧ್ಯಕ್ಷರಿಗೆ ಒಂದು ತಾವು ಸುತ್ತೋಲೆ ಹೊರಡಿಸಬೇಕಾಗಿದೆ. ಏನ್ ಸುತ್ತೋಲೆ ಅಂತಂದ್ರೆ, ಈ ರೀತಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, ಸಿದ್ದರಾಮಯ್ಯಗೆ, ಇತರ ಲೀಡರ್ಗಳಿಗೆ ನೀವು ಹಲ್ಲೆ ಮಾಡೋ ಪ್ರಯತ್ನ ನಿಲ್ಲಿಸಬೇಕು ಅಂತ ತಾವೇ ಯಾಕಂದ್ರೆ ತಾವೇ ಅವ್ರಿಗೆ ಪ್ರಪೋಸಲ್ ಮಾಡೋದ್ರಿಂದ, ತಾವೇ ಅವ್ರನ್ನ ಟೆಂಪ್ಟ್ ಮಾಡ್ತಾ ಇರೋದ್ರಿಂದ, ತಾವೇ ಎಲ್ಲ ಸಿದ್ಧತೆ ಆಗ್ತಾ ಇರೋದ್ರಿಂದ, ತಾವೇ ಕೂಡ ರಾಜ್ಯದಲ್ಲಿ ಈ ಗಲಾಟೆಯನ್ನ, ಈ ದಾಳಿಯನ್ನ ನಿಲ್ಲಿಸುವಂತ ಪ್ರಯತ್ನವನ್ನ ನೀವೇ ಮಾಡಬೇಕು. ಇಲ್ಲ ಅಂತಂದ್ರೆ ಈ ವಿಚಾರದಲ್ಲಿ ಕಾಂಗ್ರೆಸ್ ಭಾರಿ ಕಠಿಣವಾದಂತ ನಿಲುವುಗಳನ್ನ ಪಕ್ಷದ ಪರವಾಗಿ ತಗೊಳ್ಬೇಕಾಗತ್ತೆ. ಶಾಂತಿ ಮತ್ತು ಸೌಹಾರ್ದತೆಗೆ ಮೂಲ ತತ್ವ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ, ಅದನ್ನೇ ಇವರು ಬಂಡವಾಳ ಮಾಡಿಕೊಂಡು ಇಂಥ ದೊಡ್ಡ ಮಟ್ಟದ ತಂತ್ರಗಾರಿಕೆಯನ್ನ, ಅವ್ರ ಮೇಲೆ ದಾಳಿ ನಡೆಸುವಂತ ಕೆಲಸಗಳನ್ನ ಕಾಂಗ್ರೆಸ್ ಯಾವ ಒಪ್ಪಲ್ಲ ಅಂತ ಜಿಲ್ಲಾ ಕಾಂಗ್ರೆಸ್ ನಾನು ವಿನಂತಿ ಮಾಡ್ತಾರೆ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.